ನಮಸ್ಕಾರ. ಸೋನು ಲೈಫ್ ಸ್ಟೈಲ್ ವ್ಲಾಗ್ಸಿಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನೊಂದು ಎಂಗೇಜ್ಮೆಂಟಿಗೆ ಫಂಕ್ಷನಿಗೆ ಹೋಗ್ತಾ ಇದ್ದೇನೆ. ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಅತ್ತೆ ಬಂದಿದ್ದಾರೆ. ಸೊ ನಾನು ನನ್ನ ಮಗ ಅವ್ರ ಜೊತೆ ಹೋಗ್ತಾ ಇದ್ದೇವೆ. ನೋಡೋಣ ಫಂಕ್ಷನ್ ಎಲ್ಲ ಹೇಗಾಗುತ್ತೆ ಅಂತ. ಬೆಳ್ತಂಗಡಿ ಲಾಯಲ್ ಹತ್ರ ಇರೋ ಹಾಲಲ್ಲಿ ಹೋಗೋಣ. ಹೆಲೋ ಫ್ರೆಂಡ್ಸ್, ನಾನಿಲ್ಲಿ ಸ್ಟಾರ್ಟಿಂಗ್ಗೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಪಾಂಡ್ಸ್ ಕಂಪನಿ ಮಾಯ್ಶ್ಚರೈಸರ್. ಆ್ಯಂಡ್ ನೆಕ್ಸ್ಟ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಗ್ಲೋ ಆ್ಯಂಡ್ ಲವ್ಲಿ ಅವರದ್ದು ಬ್ರೈಟ್ನಿಂಗ್ ಸನ್ಸ್ಕ್ರೀನ್. ಸೊ ನೆಕ್ಸ್ಟ್ BB ಕ್ರೀಮ್. ಇದು ಕೂಡ ಪಾಂಡ್ಸ್ ಕಂಪನಿದ್ದು. ಇದು ನಾನು ಸ್ವಲ್ಪ ತಗೋತಾ ಇದ್ದೀನಿ, ಅಂದರೆ ಡಾರ್ಕ್ ಸ್ಪಾಟ್ ಇದ್ದಲ್ಲಿ ಮಾತ್ರ ನಾನು ಇದನ್ನು ಅಪ್ಲೈ ಮಾಡ್ತಾ ಇರೋದು. ನೆಕ್ಸ್ಟ್ ನಾನು ಫೇಸ್ ಪೌಡರ್ ಬಂದುಬಿಟ್ಟು ಎನ್ಚಾಂಟರ್ ಕಂಪನಿ, ಬಟ್ ನನಗೆ ಸಹ ಇದು ಗೊತ್ತಿಲ್ಲ, ಯಾಕಂದ್ರೆ ನಾನು ಸಹ ಇದು ಹೊಸ್ತು ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಚೆನ್ನಾಗಿದೆ. ಆ್ಯಂಡ್ ದೆನ್ ಐ ಮೇಕಪ್ಗೆ ನಾನು ಮಾರ್ಸ್ ಕಂಪನಿ ಕಾಜಲ್, ಐಲೈನರ್ ಮತ್ತು ಮಸ್ಕರ, ಇದು ಮೂರು ಕೂಡ ಮಾರ್ಸ್ ಕಂಪನಿದ್ದು. ನೆಕ್ಸ್ಟ್ ಇಲ್ಲಿ ಲಿಪ್ಸ್ಟಿಕ್ ಮೇಬ್ಲಿನ್ ಅವರದ್ದು. ಇದು ನ್ಯೂಯಾರ್ಕ್ ಎಡಿಷನ್, ಲಾಂಗ್ ಲಾಸ್ಟಿಂಗ್ ಮತ್ತು ಇದು ವಾಟರ್ ಪ್ರೂಫ್ ಕೂಡ ಹೌದು. ಫಂಕ್ಷನಿಗೆಲ್ಲ ಇದು ಒಳ್ಳೆ ಯೂಸ್ಫುಲ್. ಲಾಸ್ಟಿಗೆ ಬಿಂದಿ. ಸೊ ಎಸ್, ಈ ಥರ ರೆಡಿ ಆಗಿದ್ದೀನಿ. ಮತ್ತೆ ಬಂದಿದ್ದಾರೆ. ಹಾಯ್ ಮಮ್ಮಿ. ನೋಡಿ ನನ್ನ ಮಗ ಆಟ ಆಡೋದು. 11:30 ಗಂಟೆ ಆಗುವಾಗ ಫಂಕ್ಷನಿಗೆ ಹೊರಟ್ವಿ ನಾವು. ಅತ್ತೆ ಮಾವ ಫಂಕ್ಷನ್ ಹಾಲ್ಗೆ ಬೆಳಗ್ಗೆ ಬೇಗ ಹೋಗಿದ್ದರು. ನಾನಂದರೆ ಮಗು ಕೇಳೋದಿಲ್ಲ, ಹಠ ಮಾಡ್ತಾನೆ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಹೊರಟಿದ್ದೆ. ಹಾಗೆ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಅತ್ತೆ ಬಂದಿದ್ದರು. ಮಾವ ಅಲ್ಲಿ ಫಂಕ್ಷನ್ ಹಾಲಲ್ಲೇ ಇದ್ದರು. ನಾವು ಈಗ ಉಜಿರೆ ಹತ್ರ ಬಂದ್ವಿ. ಈಗಲೇ ಸ್ವಲ್ಪ ಮೋಡ ಆಗಿತ್ತು, ಹಾಗೆ ನಾವು ಗೆಸ್ ಮಾಡಿದ್ವಿ ಸಂಜೆ ಮಳೆ ಇರ್ಬೋದು ಅಂತ. ಹಾಗೆಯೇ ಒಂದು 2:30-3 ಗಂಟೆ ಆಗುವಾಗ ಮಳೆ ಬಂದಿದೆ. ಇಲ್ಲಿ ಅಷ್ಟು ಜೋರು ಬರಲಿಲ್ಲ, ನಾರಾವಿ ಸೈಡೆಲ್ಲ ಜೋರು ಗಾಳಿ ಮಳೆ ಇತ್ತಂತೆ. ನಾವಿಲ್ಲಿ ಲಾಯಲದ ಹತ್ತಿರ ಒಳಗೆ ತಗೊಂಡ್ವಿ. ನಾವಿವಾಗ ಹಾಲ್ ರೀಚ್ ಆದ್ವಿ. ಹಾಲ್ ರೀಚ್ ಆಗುವಾಗ 11:50 ಹತ್ರ 12 ಆಗಿತ್ತು. ಆ್ಯಂಡ್ ನಾವಿಲ್ಲಿ ಬಂದ ಸ್ವಲ್ಪ ಲೇಟ್ ಆಯ್ತಲ್ಲ ಈಗ. ಸೊ ವೆಹಿಕಲ್ ಎಲ್ಲ ಫುಲ್ ಆಗಿತ್ತು. ಹಾಗೆ ಇಲ್ಲಿ ಗಾಡಿ ಪಾರ್ಕ್ ಮಾಡೋದಂತ ನೋಡ್ತಿದ್ವಿ. ನಮ್ಮನ್ನು ಇಲ್ಲೇ ಇಳ್ಕೊಳ್ಳಿಕ್ಕೆ ಹೇಳಿದರು, ಎಲ್ಲಿಯಾದರೂ ಸ್ವಲ್ಪ ದೂರ ಗಾಡಿ ಪಾರ್ಕ್ ಮಾಡಿ ಬರ್ತೇನಂತ. ಆ್ಯಂಡ್ ಎಲ್ಲರೂ ಗೆಸ್ಟ್ ಎಲ್ಲ ಬಂದಿದ್ದರು. ಸೊ ನಾನು ಬಂದವಳೆ 2 ಗ್ಲಾಸ್ ಜ್ಯೂಸ್ ಕುಡಿದೆ. ಸೆಕೆಗೆ ತುಂಬ ಬಾರಿಕೆ ಆಗ್ತಿತ್ತು. ಆಮೇಲೆ ನಾನು ಬಂದದ್ದು ಲೇಟ್ ಆಗಿದ್ದರಿಂದ ಎಲ್ಲನೂ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಗಿತ್ತು. ಅದದು ನಂತರದ್ದು ಕಾರ್ಯಕ್ರಮ ನಡೀತಾ ಇತ್ತು. ಹಾಗೆ ನಾನು ಮತ್ತು ಅತ್ತೆ ಸ್ವಲ್ಪ ಹೊತ್ತು ಫಂಕ್ಷನಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಎಲ್ಲ ನೋಡಿದ್ವಿ. ಸ್ವಲ್ಪ ಹೊತ್ತಿಗೆ ಊಟಕ್ಕೆ ಎಲ್ಲ ಹೊರಡ್ತಿದ್ರು. ಆ್ಯಂಡ್ ಟೇಬಲ್ ಎಲ್ಲ ಆಲ್ರೆಡಿ ಫುಲ್ಲಾಗಿತ್ತು, ನೆಲದಲ್ಲಿ ಎಲೆ ಹಾಕಿದ್ರು. ಸೊ ಅತ್ತೆ ಮಾವ ಮತ್ತೆ ಕೂತ್ಕೊಳ್ತೇನೆ, ನೀನು ಕೂತ್ಕೋ ಅಂತ ಹೇಳಿದರು. ಮಗುಗೆ ಕೂಡ ಅವರೇ ತಿನ್ನಿಸಿದ್ರು. ಸೊ ನಾನು ಎಲೆ ಕಾಲಿತ್ತು ಹೇಳಿ ನಾನು ಫಸ್ಟಿಗೆ ಕೂತ್ಕೊಂಡೆ, ಅವ್ರು 2ನೇ ಪಂಕ್ತಿಗೆ ಕೂತ್ಕೊಳ್ತೇನೆ ಅಂತ ಹೇಳಿದರು. ಇವನು ಯಾರು ಗೊತ್ತಾಯ್ತಾ? ಮೊನ್ನೆದ್ದು ಉಪನಯನದ ಹುಡುಗ, ನಾನು ವ್ಲಾಗ್ ಹಾಕಿದ್ದೆ ಅಲ್ಲ, ಅವರು ಕೂಡ ಫಂಕ್ಷನಿಗೆ ಬಂದಿದ್ದರು. ಊಟ ಕೂಡ ಚೆನ್ನಾಗಿತ್ತು. ಮಜ್ಜಿಗೆ ಊಟದೊಂದಿಗೆ ನನ್ನ ಊಟದ ಕಾರ್ಯಕ್ರಮವನ್ನು ಮುಗಿಸಿದೆ. ನಾನು ಊಟ ಮುಗಿಸಿ ನನ್ನ ಮಗನನ್ನು ಕರ್ಕೊಂಡು ಹಾಲಿಗೆ ಬಂದೆ. ಅತ್ತೆ ಮಾವ ಊಟಕ್ಕೆ ಹೋದರು. ಇಲ್ಲಿ ಫ್ಯಾಮಿಲಿ ಫೋಟೋಶೂಟ್ ಎಲ್ಲ ಆಗ್ತಾ ಇತ್ತು. ಸ್ವಲ್ಪ ಹೊತ್ತು ನೋಡ್ತಾ ಕೂತ್ವಿ. ಅವನು ಕೂಡ ನೋಡ್ತಾ ಇದ್ದ. ಇಲ್ಲಿ ಅವನದು ಕೂಡ 1-2 ಫೋಟೋಶೂಟ್ ಆಯಿತು. ಆ್ಯಂಡ್ ಇವಾಗ ಹುಡುಗಿದು ಫೋಟೋಶೂಟ್. ಹುಡುಗ ಬೊಕ್ಕೆ ಕೊಟ್ಟು ಹುಡುಗಿಗೆ ಪ್ರಪೋಸ್ ಮಾಡ್ತಾಯಿದ್ರು. ಆದಮೇಲೆ ಐಸ್ ಕ್ರೀಮ್ ಇತ್ತು. ಹಾಗೆ ಐಸ್ ಕ್ರೀಮ್ ತಗೊಂಡು ಮನೆಗೆ ನಾವು ರಿಟರ್ನ್ ಹೊರಟ್ವಿ. ಆ್ಯಂಡ್ ಆನ್ ದ ವೇ ಉಜಿರೆಯಲ್ಲಿ ಫ್ರೂಟ್ಸ್ ತಗೊಳ್ಳಿಕ್ಕಿತ್ತು. ಹಾಗೆ ಫ್ರೂಟ್ಸ್ ಎಲ್ಲ ಪರ್ಚೇಸ್ ಮಾಡಿ ಮನೆಗೆ ನಾವು ಹೊರಟ್ವಿ.
ನನ್ನನ್ನು ಧರ್ಮಸ್ಥಳಕ್ಕೆ ಬಿಟ್ಟು ಅತ್ತೆ ಮಾವನಿಗೆ ವಾಪಸ್ ನಾರವಿಗೆ ಹೋಗಲಿಕ್ಕಿತ್ತು. ಮಳೆ ಹನಿ ಕೂಡ ಬೀಳಲಿಕ್ಕೆ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ನಾನು ನನ್ನ ಮನೆಗೆ ಬಂದೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೊಮ್ಮೆ ಸಿಗುವ ಹೊಸ ವ್ಲಾಗಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾನ್ ಪೋದ್ ಬರ್ಪೆ. ಬಾಯ್.